ಎಡೆಬಿಡದೆ ಸುರಿಯುತ್ತಿರುವ ಮಳೆ, ಹೊಸಂಗಡಿ ಪೇಟೆ ವ್ಯಾಪಾರಿಗಳು ಸಂಕಷ್ಟದಲ್ಲಿ. ಧಾರಾಕಾರವಾಗಿ ಎಡೆಬಿಡದೆ ಸುರಿಯುತ್ತಿರುವ ಮಳೆಯಿಂದಾಗಿ ಹೊಸಂಗಡಿ ಪೇಟೆಯ ವ್ಯಾಪಾರ ಮಳಿಗೆಗಳು, ಅಂಗಡಿಗಳು, ಹೋಟೆಲ್ಗಳು ಸಂಪೂರ್ಣ ಜಲಾವೃತಗೊಂಡಿದೆ. ಇದರಿಂದಾಗಿ ವ್ಯಾಪಾರಿಗಳು ಸಂಕಷ್ಟಕ್ಕೆ ಸಿಲುಕಿದ್ದು ಅಪಾರ ನಾಶನಷ್ಟ ಉಂಟಾಗಿದೆ. ನೀರು ಹರಿದು ಹೋಗಲು ಸರಿಯಾದ ಚರಂಡಿ ವ್ಯವಸ್ಥೆ ಇಲ್ಲದಿರುವುದು ಇದಕ್ಕೆ ಪ್ರಮುಖ ಕಾರಣ. ಪಂಚಾಯತ್ ಅಧಿಕಾರಿಗಳ ಹೊಣೆ ಎಂದು ವ್ಯಾಪಾರಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪ್ರತಿ ವರ್ಷವೂ ಇಂತಹ ಕೃತಕ ನೆರೆ ಬರುವುದು ಹೊಸಂಗಡಿಯಲ್ಲಿ ಸಹಜವಾಗಿದೆ. ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು. ವ್ಯಾಪಾರಿಗಳಿಗೆ ನಷ್ಟ ಪರಿಹಾರವನ್ನು ನೀಡಬೇಕು. ಇಲ್ಲದೇ ಇದ್ದಲ್ಲಿ ಹೋರಾಟವನ್ನು ನಡೆಸುವುದಾಗಿ ಮಂಜೇಶ್ವರ ವ್ಯಾಪಾರ ವ್ಯವಸಾಯ ಏಕೋಪನ ಸಮಿತಿ ಅಧ್ಯಕ್ಷ ಬಶೀರ್ ಕನಿಲಾ ಸೂಚನೆ ನೀಡಿದ್ದಾರೆ. ಹೊಸಂಗಡಿಯಲ್ಲಿ ಕಳೆದ ವರ್ಷ ಕೂಡ ಇಂಥ ಕೃತಕ ನೆರೆ ಬಂದು ಇಲ್ಲಿ ಅಂಗಡಿಗಳಿಗೆ ನೀರು ನುಗ್ಗಿ ಅಪಾರ ನಾಶ ಉಂಟಾಗಿದೆ. ಇದನ್ನು ಸಂಬಂಧಪಟ್ಟವರ ಸರ್ಕಾರಿ ಅಧಿಕಾರಿಗಳಿಗೆ ನಾವು ಮನವಿ ಮೂಲಕ ಅರ್ಪಿಸಿದ್ದೇವೆ. ಆದರೂ ಈ ವರ್ಷ ಕೂಡ ಅದೇ ರೀತಿಯಲ್ಲಿ ಅದಕ್ಕಿಂತ ಜಾಸ್ತಿಯಾಗಿ ಎಲ್ಲ ಅಂಗಡಿಗಳ ಒಳಗೆ ನೀರು ನುಗ್ಗಿ ಅಪಾರ ನಷ್ಟಗಳು ಸಂಭವಿಸಿದೆ. ಇದಕ್ಕೆ ಇನ್ನೂ ಯಾವ ರೀತಿಯಲ್ಲಿ ಪರಿಹಾರ ಮಾಡ್ಬೋದು ಅಂತೇಳಿ ಇಲ್ಲಿಯ ವ್ಯಾಪಾರಿಗಳಿಗೆ ತಿಳಿಯುವುದಿಲ್ಲ. ಯಾಕಂದರೆ ಇದಕ್ಕೊಂದು ವ್ಯವಸ್ಥೆ ಬೇಕು. ವರ್ಷ ಕೂಡ ಇಂಥ ಕೃತಕ ನೆರೆ ಬಂದು ಅಪಾರ ನಷ್ಟ ಉಂಟಾಗುವಂಥ ಈ ಹೊಸಂಗಡಿ ನಗರದಲ್ಲಿ ನಿಜವಾಗಿಯೂ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಬೇಕು. ಯಾಕಂದರೆ ನೀರು ಹೋಗುವುದಕ್ಕೆ ಸರಿಯಾದ ಚರಂಡಿ ವ್ಯವಸ್ಥೆ ಮಾಡಬೇಕು. ಇದನ್ನು ಕೇವಲ ಬಾಯಿ ಮಾತಲ್ಲಿ ಹೇಳಿದರೆ ಸಾಕಾಗುತ್ತೆ. ಕಳೆದ ವರ್ಷ ಕೂಡ ನಾವು ಅವರಿಗೆ ಮನವಿ ಸಲ್ಲಿಸಿದ್ದೇವೆ. ನಮಗೆ ಈ ಕೃತಕ ನೆರೆ ಬರುತ್ತದೆ ಮಳೆ ಬರುವಾಗ, ಅದಕ್ಕೆ ನೀವು ಪರಿಹಾರ ಮಾಡಬೇಕು ಅಂತೇಳಿ. ಆದರೂ ಅದನ್ನು ಅವರು ಪಾಲಿಸಲಿಲ್ಲ. ನಮ್ಮ ಮನವಿಯನ್ನು ಕೂಡ ಅವರು ಕಿವಿಗೊಡಲಿಲ್ಲ. ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಆದಷ್ಟು ಬೇಗ ಈ ವ್ಯಾಪಾರಿಗಳಿಗೆ ಆಗುವಂಥ ನಷ್ಟಗಳನ್ನು ಪರಿಹಾರ ನೀಡಬೇಕು. ಇಲ್ಲವಾದರೆ ಇದಕ್ಕೆ ಹೋರಾಟ ನಡೆಸುವುದಕ್ಕೆ ವ್ಯಾಪಾರಿಗಳು ಮುಂಚೂಣಿಯಲ್ಲಿದ್ದಾರೆ. ನಾವು ಕಳೆದ ವರ್ಷ ಕೂಡ ಎಷ್ಟೋ ಬಾರಿ ಕಲೆಕ್ಟರಿಗೆ ಹೇಳಿದ್ದೇವೆ, ತಹಸೀಲ್ದಾರಿಗೆ ಹೇಳಿದ್ದೇವೆ, ಪಂಚಾಯತಿಗೆ ಹೇಳಿದ್ದೇವೆ, ವಿವಿಧ ಮನವಿಗಳನ್ನು ನಾವು ಕೊಟ್ಟಿದ್ದೇವೆ. ಆದರೂ ಕೂಡ ಅದನ್ನು ಅವರು ಪರಿಗಣನೆ ತೆಗೆದುಕೊಳ್ಳದ ಕಾರಣ ಇಂಥ ನೆರೆ ಆವರ್ತಿಸುತ್ತಿದೆ. ನಿಜವಾಗಿಯೂ ಇದೊಂದು ಬೇಸರದ ಸಂಗತಿ. ಇಲ್ಲಿಯ ವ್ಯಾಪಾರಿಗಳಿಗೆ ತುಂಬ ನಷ್ಟ ಇದೆ. ಇದಕ್ಕೆ ಕೂಡಲೇ ನಷ್ಟ ಪರಿಹಾರ ಕೊಡಬೇಕೆಂತೇಳಿ ಈ ಮೂಲಕ ಕೇಳಿಕೊಳ್ಳುತ್ತೇವೆ.